ಗಮ್ಮತ್ ಕಲಾವಿದರು ದುಬೈ ಯುಎಇಯ 9ನೇ ವರ್ಷದ ಕಲಾಕಾಣಿಕೆ ದಾದ ಮಲ್ಪರ ಆಪುಣು ನಾಟಕ ಇದೇ ಫೆಬ್ರವರಿ 19ರಂದು ದುಬೈನ ಅಲ್ ಕುಜ್ವನ್ನ ಕ್ರೆಡನ್ಸ್ ಹೈಸ್ಕೂಲಿನ ಭವ್ಯ ಸಭಾಂಗಣದಲ್ಲಿ ಜರುಗಿತು. ತಂಡದ ಅಧ್ಯಕ್ಷರಾದ ಕಿರಣ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಇದೇ ಸಂದರ್ಭ ತಂಡದ ಕಲಾವಿದರಾದ ಸುನಿಲ್ ಸುವರ್ಣ ದಂಪತಿ, ದೀಪಕ್ ಎಸ್ಪಿ ದಂಪತಿ, ಸಂಸ್ಥೆಯ ಪ್ರತಿನಿಧಿಗಳು, ಯುಎಇಯ ಹವ್ಯಾಸಿ ವೃತ್ತಿಪರ ಮಾಧ್ಯಮ ಪ್ರತಿನಿಧಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಉದ್ಯಮಿ ಹರೀಶ್ ಶೇರಿಗಾರ್ ನಿರ್ಮಾಣದ ನಿರ್ದೇಶಕ ಕೆ ಸೂರಜ್ ಶೆಟ್ಟಿ ಇಂಗ್ಲಿಷ್ ತುಳು ಸಿನಿಮಾವು ಮಾರ್ಚ್ 13ರಂದು ದುಬೈನಲ್ಲಿ ವರ್ಲ್ಡ್ ಪ್ರೀಮಿಯರ್ ಪ್ರದರ್ಶನ ಕಾಣಲಿದ್ದು, ಟಿಕೆಟ್ ಬಿಡುಗಡೆ ಕಾರ್ಯಕ್ರಮವನ್ನ ಲಕುಮಿ ತಂಡದ ರೂವಾರಿ ಕಿಶೋರ್ ಡಿ ಶೆಟ್ಟಿ ಹಾಗೂ ಸರ್ವೋತ್ತಮ ಶೆಟ್ಟಿ ಮಾಧ್ಯಮಕ್ಕೆ ಬಿಡುಗಡೆ ಮಾಡಿ ಸಿನಿಮಾದ ಟೀಸರ್ ಅನ್ನ ಬಿಡುಗಡೆಗೊಳಿಸಿದ್ರು. ಮುಖ್ಯ ಅತಿಥಿಗಳಾದ ಉದ್ಯಮಿ ಹರೀಶ್ ಬಂಗೇರ, ಸಿನಿಮಾ ನಿರ್ಮಾಪಕ ಉದ್ಯಮಿ ಹರೀಶ್ ಶೇರಿಗಾರ್, ಉದ್ಯಮಿಗಳಾದ ಪ್ರೇಮ್ನಾಥ್ ಶೆಟ್ಟಿ, ಜೇಮ್ಸ್ ಮೆಂಡೋನ್ಸಾ, ಗುಣಶೀಲ್ ಶೆಟ್ಟಿ, ನಾಟಕ ರಚನೆಕಾರ ನವೀನ್ ಶೆಟ್ಟಿ ಅಳಕೆ, ಸಂಗೀತ ನಿರ್ದೇಶಕ ಶುಭಕರ್ ಬೆಳಪು ಈ ಸಂದರ್ಭ ಉಪಸ್ಥಿತರಿದ್ದರು. ಈ ವೇದಿಕೆ ಮತ್ತು ನಿರ್ಮಿಸಿಕೊಂಡ ಗಮ್ಮತ್ತು ಕಲಾವಿದರ ಸಂಘ ಸಂಸ್ಥೆ ಅವೇನು ಆಯ್ತಾ ಮುಂದಾಳತ್ವ ವಹಿಸಿದ್ದಾರೆ. ನಮ್ಮ ವಿಶ್ವನಾಥ ಶೆಟ್ಟರು ಅರೆಗಳೋಗಿ ಮಲ್ಲ ಚಪ್ಪಾಳೆ ವಿಶ್ವನಾಥ ಶೆಟ್ಟರಿಗೆ ಗಮ್ಮತ್ತು ಕಲಾವಿದರು 3 ಮಾತ್ರ ನಾಟಕ ಮತ್ತು ಜನಮಂಡನೆ ಪಡೆಯಿನದ್ದು ಮಸ್ಕತ್, ಬಹರೇನ್, ಒಮಾನ್, ಕುವೈತ್ ಮಾತ್ರ ಕೊಡಿರಬಹುದು. ಅವತ್ತಲ್ಲೇ ಪೋಯ್ ವರ್ಷ ನವೆಂಬರ್ ನಮ್ಮ ದೇಶ ಇಂಡಿಯಾದು ಕುಡ್ಲಾಗ ಹೋದು ಬಯ್ಯ ಮಲ್ಲಿಗೆ ನಾಟಕ ಮಾಡ್ತದ್ದು ಜನಮನ್ನನ ಪಡೆಯಿನ ಮಾಮಲ್ಲ ಕೀರ್ತಿ ನಮ್ಮ ಗಮ್ಮತ್ತು ಕಲಾವಿದರ ಸಂಘದ ನಾಯಕರು ಮಲ್ಲ ಚಪ್ಪಾಳೆ.